ಬ್ರಹ್ಮರಕೂಡ್ಲುವಿನಲ್ಲಿ ಕಾರ್ಯಾಚರಿಸುತ್ತಿರುವ ಟೋಲ್ ಗೇಟ್ ಅನ್ನು ತಕ್ಷಣವೇ ತೆರವುಗೊಳಿಸುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಎಸ್ಡಿಪಿಐ ವತಿಯಿಂದ ಮಂಗಳವಾರ ಬೃಹತ್ ಜಿಲ್ಲಾಧಿಕಾರಿ ಕಚೇರಿ ಚಲೋ ಪಾದಯಾತ್ರೆ ನಡೆಯಿತು. ಬ್ರಹ್ಮರಕೂಡ್ಲು ಟೋಲ್ ಗೇಟ್ನಿಂದ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಹಮ್ಮಿಕೊಳ್ಳಲಾಗಿದ್ದ ಈ ಬೃಹತ್ ಪಾದಯಾತ್ರೆಯಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಅಕ್ರಮ ಟೋಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳೂರು ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಪೊಲೀಸರು ಮಾರ್ಚ್ ಅನ್ನು ತಡೆದು ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ವರ್ಷಗಳಿಂದ ಕಾನೂನು ಬಾಹಿರವಾಗಿ ಸಂಗ್ರಹಿಸುತ್ತಿರುವ ಟೋಲ್ ವಸೂಲಿಯನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ತೀವ್ರ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ವಾಹನ ಸುಲಿಗೆ 1-2 ವಾಹನ ಸುಲಿಗೆ 1-2 ವಾಹನ ಸುಲಿಗೆ 1-2 ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್ ಈ ಹೋರಾಟ ನಿನ್ನ ಮೊನ್ನೆಯದಲ್ಲ. ಬಹಳಷ್ಟು ಹೋರಾಟಗಳಲ್ಲಿ ಆರಂಭ ಆಗಿದೆ. ಬಹಳಷ್ಟು ಹೋರಾಟಗಳನ್ನು ನಾವು ನಡೆಸಿದ್ದೇವೆ. ಕಳೆದ 5-6 ವರ್ಷಗಳಲ್ಲಿ ಬ್ರಹ್ಮರ ಟೋಲ್ ಗೇಟ್ನ ಬಳಿ ಹಲವಾರು ಹೋರಾಟಗಳು ನಡೆದಿದೆ. ಹಲವಾರು ಘಟನೆಗಳು ಕೂಡ ನಡೆದಿದೆ. ನಮಗೆ ಹೇಳುವಂತಹದ್ದು ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇವರು ಬೆನ್ನೆಲುಬಿಲ್ಲದಂತಹ ನರಾಧಕರಾಗಿ ಇಲ್ಲಿಂದ ಇವರು ಪಾರು. ನಿಮಗಿದು ಯಾಕೆ ಕಾಣುತ್ತೆ? ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು. ಎಲ್ಲರೂ ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೊಳ್ಳಿ? ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲಿ ಕೂತ್ಕೊಳ್ಳಿ. ನಿಮಗಿದು ಯಾಕೆ ಕಾಣುತ್ತಿಲ್ಲ? ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ. ಪಾರ್ಟಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ರಕ್ಕಸರ ಪಾರ್ಟಿ ಅಲ್ಲ, ಮನುಷ್ಯತ್ವ ಇರುವಂತಹ ಪಾರ್ಟಿ ಇದು. ಪಾದಯಾತ್ರೆಯನ್ನು ನಡೆಸಿಕೊಂಡು ಬ್ರಹ್ಮರಕೂಡ್ಲುವಿನಲ್ಲಿರತಕ್ಕಂಥ ಅನಧಿಕೃತ ಟೋಲ್ ಅನ್ನ ಕೂಡಲೇ ತೆರವುಗೊಳಿಸಬೇಕೆನ್ನುವಂತಹ ಎಚ್ಚರಿಕೆಯ ಘೋಷಣೆಗಳನ್ನು ಕೂಗಿಕೊಂಡು ನಾವು ಡಿಸಿ ಕಚೇರಿಯ ಬಳಿಗೆ ಬಹಳ ಶಾಂತಿಯುತವಾಗಿ ಬಂದಿದ್ದೇವೆ. ಇಲ್ಲಿಯ ವ್ಯವಸ್ಥೆಯೊಂದಿಗೆ ನಮಗೆ ಬಹಳ ಮುಕ್ತವಾಗಿ ಹೇಳಲಿಕ್ಕಿರುವಂತಹದ್ದು ನಮ್ಮ ಬೇಡಿಕೆ ಒಂದಾಗಿದೆ. ಅನಧಿಕೃತವಾಗಿರತಕ್ಕಂತಹ ಬ್ರಹ್ಮರಕೂಡ್ಲು ಟೋಲ್ ಏನಿದೆ ಅದನ್ನು ನೀವು ತೆರವುಗೊಳಿಸಬೇಕಂತೇಳಿ ಆ ಮನವಿಯನ್ನ, ಆ ಪ್ರತಿಭಟನೆಯನ್ನ, ಆ ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ನಾವು ಡಿಸಿ ಕಚೇರಿಯ ಕಡೆಗೆ ಇವತ್ತು ಚಲೋವನ್ನು ಹಮ್ಮಿಕೊಂಡಿದ್ದೇವೆ.